ಮಂಗಳೂರಿನ ಬೊಕ್ಕಪಟ್ಟಣದ ಯುವಜನ ಸಂಘದ ಆಶ್ರಯದಲ್ಲಿ 50ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಸೆಪ್ಟೆಂಬರ್ 13ರಿಂದ 16ರವರೆಗೆ ನಡೆಯಲಿದೆ. ಗಣೇಶೋತ್ಸವದ ಸುವರ್ಣ ಸಂಭ್ರಮಕ್ಕೆ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಇನ್ನಷ್ಟು ಮೆರುಗು ತಂದುಕೊಡಲಿದೆ ಎಂದು ಯುವಜನ ಸಂಘದ ಅಧ್ಯಕ್ಷ ಯೋಗೇಶ್ ಆರ್ ಸಾಲ್ಯಾನ್ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸೆಪ್ಟೆಂಬರ್ 13ರಿಂದ 16ರವರೆಗೆ ಬೊಕ್ಕಪಟ್ಟಣದ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಕ್ಷಯ ಸಭಾಂಗಣದಲ್ಲಿ 50ನೇ ಗಣೇಶೋತ್ಸವ ಸಂಪನ್ನಗೊಳ್ಳಲಿದೆ. ಕಾರ್ಯಕ್ರಮವನ್ನು ಉದ್ಯಮಿಯಾದ ಭರತ್ ಭೂಷಣ್ ರವರು ಉದ್ಘಾಟಿಸಲಿದ್ದು, ಮೊದಲ ದಿನ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಸೆಪ್ಟೆಂಬರ್ 14ರಂದು ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ, ಮೂಡಪ್ಪ ಸೇವೆ, ಮಹಾಪೂಜೆ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಸೆಪ್ಟೆಂಬರ್ 15ರಂದು 108 ತೆಂಗಿನಕಾಯಿಯ ಗಣಹೋಮ, ಹರಿನಾಮ ಸಂಕೀರ್ತನೆ ಮತ್ತು ವಿ4 ನ್ಯೂಸ್ನ ಪ್ರಾಯೋಜಿತ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆಯಲಿದೆ ಎಂದು ಹೇಳಿದರು. ತಾರೀಕು 13/9/2018ರಿಂದ 16/9/2018ರವರೆಗೆ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಇದರ ಸಭಾಭವನ ಅಕ್ಷಯ ಸಭಾಂಗಣದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಈ ಉತ್ಸವದ ಉದ್ಘಾಟನೆಯನ್ನು ಮಂಗಳೂರಿನ ಪ್ರಸಿದ್ಧ ಉದ್ಯಮಿ ಭರತ್ ಭೂಷಣ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಆ ದಿನದ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಶಕ್ತಿನಗರದ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಂದ ಒಂದು ಭಕ್ತ ಪ್ರಹ್ಲಾದ ಎನ್ನುವಂಥ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೇವರ ಪೂಜೆ ಬಳಿಕ ರಾಜ್ಯೋತ್ಸವ ಪ್ರಶಸ್ತಿ ವಿದೇಶಿ ಕುಮಾರಿ ಗ್ರೀಷ್ಮಾ ಕಿಣಿ ಇವರಿಂದ ಭಜನ್ ಸಂಧ್ಯಾ ಕಾರ್ಯಕ್ರಮ ಇದೆ. ದಿನಾಂಕ 15ರಂದು ಶನಿವಾರ ಶ್ರೀದೇವರಿಗೆ 50ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ 108 ಕಾಯಿಯ ಗಣಹೋಮ, ಅದರ ಬಳಿಕ ಹರಿನಾಮ ಸಂಕೀರ್ತನೆ ವಿವಿಧ ತಂಡಗಳಿಂದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ವಿ4 ನ್ಯೂಸ್ ಮೀಡಿಯಾ ಇದರ ವತಿಯಿಂದ ಪ್ರಾಯೋಜಿತ ಕಾಮಿಡಿ ಪ್ರೀಮಿಯರ್ ಲೀಗ್ ನಡೆಯಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಯುವಜನ ಸಂಘದ ಉಪಾಧ್ಯಕ್ಷರಾದ ಜಯೇಂದ್ರನಾಥ್ ಬಿ, ಕಾರ್ಯದರ್ಶಿ ಅರುಣ್ ಕುಮಾರ್, ಜೊತೆ ಕಾರ್ಯದರ್ಶಿ ವರುಣ್ ಕರ್ಕೇರ, ಅಕ್ಷಿತ್ ಸುವರ್ಣ, ಪದಾಧಿಕಾರಿಗಳಾದ ನರೇಂದ್ರ ಸಾಲ್ಯಾನ್, ರಾಜ್ಕುಮಾರ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.